ಬಹರೇನ್ನ ಇಂಡಿಯನ್ ಕ್ಲಬ್ನ ಹೊರಾಂಗಣ ಕ್ರೀಡಾಂಗಣದಲ್ಲಿ ರೋಂಕಾ ಪಂಜಾಬಿ ದಿಯಾ ಎನ್ನುವಂತಹ ಪಂಜಾಬಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದ್ದು, ಈ ಕಾರ್ಯಕ್ರಮವು ಜೂನ್ 10ರ ಶುಕ್ರವಾರದಂದು ಸಂಜೆ 6 ಗಂಟೆಗೆ ಆರಂಭವಾಗಲಿದೆ. ಈಗಾಗಲೇ ಅನೇಕ ಜನಪ್ರಿಯ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಆಯೋಜಿಸಿರುವ ಮಂಗಳೂರಿನ ದಕ್ಷ ಸಂಘಟಕ ಆನಂದ್ ಲೋಪೋ ಅವರು ಈ ಕಾರ್ಯಕ್ರಮವನ್ನು ಸ್ಥಳೀಯ ಅಸಿಲೋನ್ ಬ್ರ್ಯಾಂಡ್ ಕ್ರಿಯೇಷನ್ಸ್ನ ಜೊತೆಗೂಡಿ ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮಕ್ಕಾಗಿ ಜನಪ್ರಿಯ ಪಂಜಾಬಿ ಗಾಯಕಿ ಜಸ್ಲಿನ್ ಕೌರ್ ಆಗಮಿಸುತ್ತಿದ್ದಾರೆ. ಯುವ ಗಾಯಕಿ ಜಸ್ಲಿನ್ ಕೌರ್ ತನ್ನ ಪ್ರತಿಭೆಯಿಂದ ಈಗಾಗಲೇ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದ್ದು, ಬಹ್ರೈನ್ನ ಪಂಜಾಬಿ ಸಂಗೀತ ಪ್ರೇಮಿಗಳು ಇವರ ಬರವಿಗಾಗಿ ಎದುರು ನೋಡುತ್ತಿದ್ದಾರೆ. ಖ್ಯಾತ ಪ್ರಶಸ್ತಿ ವಿಜೇತ ಹಿನ್ನೆಲೆ ಗಾಯಕ ಟಿಪ್ಪುರವರು ಕೂಡ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಂಗೀತ ಪ್ರೇಮಿಗಳನ್ನು ರಂಜಿಸಲಿದ್ದಾರೆ. ಟಿಪ್ಪು ಅವರು ಈಗಾಗಲೇ ಅನೇಕ ಹಿಂದಿ ಚಿತ್ರಗಳಿಗೆ ಹಾಡಿ ಜನಪ್ರಿಯರಾಗಿದ್ದು, ವಿವಿಧ ಭಾಷೆಗಳಲ್ಲಿ ಸುಮಾರು 4,000ಕ್ಕೂ ಹೆಚ್ಚಿನ ಹಾಡುಗಳನ್ನು ಹಾಡಿದ್ದಾರೆ. ವಿವಿಧ ಪಂಜಾಬಿ ಸಮೂಹ ನೃತ್ಯಗಳು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶನಗೊಳ್ಳಲಿರುವುದು. ದ್ವೀಪದ ಖ್ಯಾತ ನಿರೂಪಕರೂ ಆಗಿರುವ ಆನಂದ್ ಲೋಪೋ ಅವರು ಈ ಕಾರ್ಯಕ್ರಮವನ್ನು ಆಯೋಜಿಸುವುದರ ಜೊತೆಗೆ ನಿರೂಪಿಸುತ್ತಿದ್ದು, ಹೆಚ್ಚಿನ ವಿವರಗಳಿಗಾಗಿ ಈ ಕಾರ್ಯಕ್ರಮದ ನಿರ್ದೇಶಕ ಆನಂದ್ ಲೋಪೋ ಅವರನ್ನ ದೂರವಾಣಿ ಸಂಖ್ಯೆ 34345000 ಮೂಲಕ ಸಂಪರ್ಕಿಸಬಹುದು. Dear friends, it's all happening. I've come to you all with a new concept. Yes, that is Balle, Balle, Balle. It's all the way from Punjab. Yes, you guessed it right. It's Ronka Punjabi Diya on 10th of June 2022 from 6 p.m. onwards at the Indian Club Bahrain. Why you should go there? Cause a young, talented, budding star all the way from Punjab with 1 million hits on the YouTube will be performing with the vocals with our partners Dolrin and Tippu. Don't forget to book your tickets online on www.vanasatime.com or tickets are available at the Indian Club. See you there on 10th of June 2022 from 6 p.m. onwards at the Indian Club Bahrain grounds. Thank you. ಕಮಲಕ್ಷ ಮೀನ್ V4 ನ್ಯೂಸ್ ಬಹರೇನ್.